ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇತವಾರ್ಥ ದೇವರ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿನಂಚ ತುಳುನಾಡದ ಬೇತೆ ಬೇತೆ ಕಡೆಟ್ ಅಂಗಾರ ರಾತ್ರಿ ಬೊಕ ಬುಧವಾರ ಕಾಂಡೆ ಬಡ್ಸ ಬೈದಂಡ ಪಡ್ಡೆ ಕಡಲ್ಡ್ ವಾಯುಭಾರ ಜತ್ತಿನೇಡ್ದವರ ಈ ಬಡ್ಸ ಬೈದನಂದು ಹವಾಮಾನ ವರದಿ ತೆರಿಪಾದಂಡ. ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ ತಾಲೂಕ್ಲಿನ ಪಾಕ ಕಡೆಟ್ ಅಂಗಾರ ರಾತ್ರಿದಿಂಚ ತೆಡಲು ಮಿಂಚಿತದ ಬರ್ಸ ಬೈದಂಡ. ಬಂಟ್ವಾಳ ತಾಲೂಕು ಸಜಿಪಾಯಿ ರಾಮಂಚೆ ಉಣಿಪು ಬಾಗುಡು ಎಡೆಯನ ಬರ್ಸ ಬೈದಂಡ. ಉಳ್ಳಾಲ ತಾಲೂಕುದ ಕೊಣಾಜೆ ಬೀರಿ ತಲಪಾಡಿ ಕೋಟೆಕಾರ್ ತೊಕ್ಕೊಟ್ಟು ಪ್ರದೇಶಡು ಬುಧವಾರ ಕಾಂಡೆ ಎಡ್ಡೆ ಬರ್ಸ ಬೈದಂಡ. ಕುಡ್ಲನಗರೋಡು ಸಾಧಾರಣ ಬರ್ಸ ಬುಡ್ದುಂಡು. ಜಿಲ್ಲೆಡ ಅಂಗಾರ ಬೈಡದಿಂಚ ಮುಗಲಿತದ ಬುಧವಾರಲ ಅಂಚನೆ ಎತ್ತಂಡ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾನೋಡು ಕಾಂಡೆ ವಿಮಾನ ಪೆರೆ ಕಷ್ಟಾದಿತ್ತಂಡ. ನನತ ಮೂಜಿ 4 ದಿನ ತೆಡ್ಲ ಮಿಂಚಿತದ ಬರ್ಸ ಬರ್ಪನ ಬಗೆಟ್ ಹವಾಮಾನ ಇಲಾಖೆ ಸೂಚನೆ ಕೊಡ್ತುಂಡು. ಅರಬ್ಬಿ ಕಡಲ್ಡ್ ವಾಯುಭಾರ ಜತ್ತಿನೇಡ್ದವರ ತೆನಕಾಯಿ, ತಮಿಳುನಾಡು, ಕೇರಳ, ಕರ್ನಾಟಕ ಕರಾವಳಿ ಬೊಕ ಲಕ್ಷದ್ವೀಪಡು ಭಾರೀ ಬರ್ಸ ಬರ್ಪನ ಸಾಧ್ಯತೆ ಉಂಡು. ಚಂಡಮಾರುತ ಸೃಷ್ಟಿ ಆಯ್ರಲ ಯಾರು ಕಡಲಡ್ ಗಂಟೆಗೆ 45 ಕಿಲೋಮೀಟರ್ ರಭಸಡು ಗಾಳಿ ಬೀಜಿನ ಸಾಧ್ಯತೆ ಇದ್ದದ. ಮೀನುಗಾರರ ಕಡಲಿಗೆ ಜಪ್ಪಂದಿನಂಚ ದುಂಬತ್ತ ಜಾಗ್ರತೆ ಪಂತಣಂದ ಹವಾಮಾನ ಇಲಾಖೆ ತೆರಿಪಾದಡು. ಕುಡ್ಲ ಬೆದ್ರಾ ಮಾರ್ಗದ ಗುರುಪುರ ಕೈಕಂಬ ಪೊಳಲಿ ದ್ವಾರದ ಕೈತಲು ಖಾಸಗಿ ಸರ್ವಿಸ್ ಬಸ್ ಮಗಡ್ದು 20 ಹೆಚ್ಚು ಜನಕ್ಕೂ ಪೆಟ್ಟಾಯಿನ ಸಂಗತಿ ಅಂಗಾರೆ ಬಯ್ಯಗ್ நடத்துதுண்டு. ಖಾಸಗಿ ಬಸ್ ಗುರುಪುರ ಕೈಕಂಬರ್ದು ಪುರಾಲ್ದಂಚೆ ಅಂಗಾರೆ ಬಯ್ಯಗ ಪೋಂದಿತ್ತಂಡ. ಬಸ್ಡ್ ಅಷ್ಪುರ್ದುಲ ಹೆಚ್ಚು ಜನ ಇತ್ತರಂದ ತಿರಿದು ಬೈದಂಡ. ರಾತ್ರಿ 7:15 ಪೊರ್ತುಗು ಬಸ್ ಪೊಳಲಿ ದ್ವಾರ ಕಡತದ 100 ಮೀಟರ್ ದೂರ ಎತ್ತನಗ ಡ್ರೈವರ್ನ ನಿಯಂತ್ರಣ ತತ್ತದ ಮಾರ್ಗದ ಬರಿಕ ಮಗಡ್ದುಂದುಂಡು. ಬಸ್ ಪಲ್ಟಿ ಆಯ್ನೆಡ್ದವರ 20 ಹೆಚ್ಚು ಜನಕ್ಕೆ ಪೆಟ್ಟಾತಂಡ. ಬಜಪೆ ಸ್ಟೇಷನ್ದ ಪೊಲೀಸರು ಬತ್ತದ ಪೆಟ್ಟಾಯ್ನಕ್ಲಿನ ಆಸ್ಪತ್ರೆಗೆ ಸೇರ್ಸಾದಿರ. ಹೊಸ ವರ್ಷಾಚರಣೆದ ಕಾರಣಡು ಮಾರ್ಗ ತಡೆಪುನ ಮರ್ಲುಗುಬ್ಬುನ ಪುಂಡೆರೆಗೆ ಪೊಲೀಸರು ಪಾಠ ಕಲ್ಪಾದೆರು. ಮಣಿಪಾಲಡು ಒಟ್ರಾಸಿ ವರ್ತನೆ ತೋಜಾಯ್ನಕ್ಲ ಮಿತ್ ಕೇಸ್ ಪಾಡ್ದೆರು. ಡಿಸೆಂಬರ್ 31 ನಡರಾತ್ರಿ ಹೊಸ ವರ್ಷಾಚರಣೆ ಸಂಭ್ರಮ ಲೆಕ್ಕಡು ಒಡಿಪು ಜಿಲ್ಲೆದ ಮಣಿಪಾಲುಡು ಜವನೆರು ಬೊಬ್ಬೆ ಪಾಡೊಂದು ಮಾರ್ಗ ಬ್ಲಾಕ್ ಮಲ್ತೊಂದು ಮರ್ಲುಗುಬ್ಬೊಂದಿತ್ತೆರು. ಮಾರ್ಗೇಡಿ ಬಂದ್ ಮಲ್ತದಿತ್ತೆರು. ಈ ಸಂಗತಿನ ವಿಡಿಯೋ ಮಲ್ತದ ಸಾಮಾಜಿಕ ಜಾಲತಾಣಗೂ ಪಾಡ್ದಿತ್ತೆರು. ವಿಡಿಯೋ ಆಧಾರಡು ಗಾಡಿನ ಸ್ವಾಧೀನಗೊದತ್ತನ್ನ ಮಣಿಪಾಲ ಪೊಲೀಸರು ಜವನೇರ್ನ ಮಿತ್ತ ಕೇಸ್ ಪಾಡ್ದೆರು. ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಟಿವಿ ಪುಂಡೆರೆಗೆ ಸರಿಯಾದ ಪಾಠ ಕಲ್ಪಾದೆರು. ಅಕ್ಲೆನ ಇಲ್ಲಲ್ದಕ್ಲೆನ ಲಿಪುಡಾದ ಅಕ್ಲೆಗೆ ಜಾಗ್ರತೆ ಪಂಡದು ಕಡಪುಡ್ದೇರು. ಪುತ್ತೂರು ಬೊಕ ಉಬಾರ್ ಹೋಬಳಿಡ್ ಬಾಕಿ ಉಪ್ಪುನ ಅಕ್ರಮ ಸಕ್ರಮ 94 ಸಿಸಿ ಹಕ್ಕುಪತ್ರ ಪಟ್ಟುನೇನು ಪ್ರಾಮಾಣಿಕವಾದ ಭ್ರಷ್ಟಾಚಾರದಂತೆ ಕಾನೂನು ರೀತಿಡ್ ಸಂಬಂಧಪಟ್ಟಿನ ಅಧಿಕಾರ್ಲೆನ ಸಾಕಾರದೊಟ್ಟಿಗೂ ಬರ್ಪುನದೆನುಕ್ಲೆಡ್ ಪ್ರತಿಯೊರಿ ಫಲದ ತೊನ್ನಕ್ಲೆನ ಇಲ್ಲಡೆ ಮುಟ್ಟಾವನ ಕೆಲಸ ಮಲ್ಪುನೊಂದು ಶಾಸಕರು ಅಶೋಕ್ ಕುಮಾರ್ ರೈ ಪಂತೆರು. ಪುತ್ತೂರು ಶಾಸಕರ್ನ ಆಫೀಸ್ ಎದುರು ಅಂಗಾರೆ ಪುತ್ತೂರು ಬೊಕ ಉಬಾರ್ ಹೋಬಳಿದ ಅಕ್ರಮ ಸಕ್ರಮ 94 ಸಿ ಬೊಕ 94 ಸಿಸಿ ಹಕ್ಕುಪತ್ರ ಕೊರ್ಪನ ಕಾರ್ಯಕ್ರಮ ನಡೆತಂಡ. ಶಾಸಕರ ಅಶೋಕ್ ಕುಮಾರ್ ರೈ ಹಕ್ಕುಪತ್ರ ಪಟ್ಟಿಯರ. ಈ ಪುರ್ತೋಡು ಶಾಸಕರ ಪಾತ್ರೆಡ್ದು ಪುತ್ತೂರು ಬೊಕ ಉಬಾರ್ ಹೋಬಳಿಡ್ ಬಾಕಿ ಉಪ್ಪುನ ಅಕ್ರಮ ಸಕ್ರಮ 94 ಸಿಸಿ ಹಕ್ಕುಪತ್ರ ಪಟ್ಟನೇನು ಪ್ರಾಮಾಣಿಕವಾದ ಭ್ರಷ್ಟಾಚಾರದಂತೆ ಕಾನೂನು ರೀತಿಡ್ ಸಂಬಂಧಪಟ್ಟಿನ ಅಧಿಕಾರ್ಲೆನ ಸಕಾಯದೊಟ್ಟಿಗೆ ಬರ್ಪನ ದಿನಗಳೆಡ್ ಪ್ರತಿಯೊರಿ ಫಲದ ತೊನ್ನಕ್ಲನ ಇಲ್ಲಡೆ ಮುಟ್ಟವನ ಕೆಲಸ ಮಲ್ಪುನೊಂದು ಪಂಡೆರ. ಅಂಗಾರೆ 400 ಜನಕ್ಕೂ ಹಕ್ಕುಪತ್ರ ಕೊಡ್ತುಂಡು. ನನ್ನ ಉಬಾರ್ ವಿಟ್ಲ ಭಾಗುಡು ಫಲದೆ ತೊನ್ನಕ್ಲಿಗೆ ಹಕ್ಕುಪತ್ರ ಪಟ್ಟಿಯರ 200 ಫೈಲ್ ತಯಾರಾತನಂದು ಶಾಸಕರ ಅಶೋಕ್ ಕುಮಾರ್ ರೈ ಪಂಡೆರ.
ಸಹಾಯಕ ಕಮಿಷನರ್ ಜುಬಿನ್ ಮಹಾಪಾತ್ರ ಪಾತ್ರೆಡ್ ಪುತ್ತೂರುಡು ಸರ್ಕಾರದ ಯೋಜನೆ ಪ್ರತಿಯೊರಿ ಬಡವರ ಪಾಲದ ತೊನ್ನಕ್ಲಿಗೆ ಮುಟ್ಟನದಿಟ್ಟಿಡು ಪುತ್ತೂರದ ಪ್ರತಿಯೊಂದು ಸರ್ಕಾರಿ ಆಫೀಸ್ ಎನ್ನ ವೈಯಕ್ತಿಕ ನಂಬ್ರ ಪಾಡ್ಪಾವೆ ದಾನಂಡಲ ಸಮಸ್ಯೆ ಅಂಡ್ ಇಂಕು ಫೋನ್ ಮಲ್ಪಲಿಂದ ತಿರುಪೈನಾರು ಸರ್ಕಾರಿ ಕೆಲಸವನ್ನು ಮಾತೆರ್ನಲ ಒಟ್ಟುಗು ಕೈ ಜೋಡ್ಸಾದು ಎಡ್ಡೇನ ಪುಣ್ಯದ ಮಲ್ಪೆಂದು ಪಂಡಿರ ತಹಸೀಲ್ದಾರ್ ಶಿವಶಂಕರ್ ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಮಹಮ್ಮದ್ ಬಡಗನ್ನೂರು ರಾಮಣ್ಣ ಪಿಲಿಂಜ ರೂಪಾ ರೇಖಾ ಆಳ್ವ ಕಾರ್ಯಕ್ರಮದಿದ್ದರು. ಕರ್ನಾಟಕದಲ್ಲಿ ಯಾರು ಕೂಡ ಅಕ್ರಮ ಸಕ್ರಮ ಸಮಿತಿ ಮಾಡಿ ಮೀಟಿಂಗ್ ಮಾಡಿ ಇವತ್ತಿನವರೆಗೆ ಕಡತಗಳ ವಿಲೇವಾರಿ ಆಗಲಿಲ್ಲ. ಇವತ್ತು ವಿಲೇವಾರಿ ಆಗಿರೋದು ಅದು ಫಸ್ಟ್ ಟೈಮ್ ಆಗ್ತಿರೋದು ಪುತ್ತೂರಿನಲ್ಲಿ ಅನ್ನೋ ವಿಚಾರವನ್ನು ತಿಳಿಸಿದ್ರು. ಅದರಲ್ಲೂ ಕೂಡ ಇವತ್ತು ನಾವು ಸುಮಾರು 94cc ಮತ್ತೆ 94C 187 ಜನರಿಗೆ ಕೊಡ್ತಾ ಇದ್ದೇವೆ. ಅಕ್ರಮ ಸಕ್ರಮ ಸುಮಾರು 273 ಜನರಿಗೆ ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಎರಡೂ ಸೇರಿದ್ರೆ 460 ಜನರಿಗೆ ಈ ಅಕ್ರಮ ಸಕ್ರಮ ಮತ್ತು 94C ಅನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇನ್ನು ನೆಕ್ಸ್ಟ್ ನಾವು ವಿಟ್ಲ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ಸುಮಾರು 260 ಜನರ ಕಡತಗಳು ರೆಡಿಯಾಗಿದೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ ಜನವರಿ 5 ಆಜಿ 7 ಅಡ್ಯಾರ್ ಸಹ್ಯಾದ್ರಿ ಕಾಲೇಜ್ ಕ್ರೀಡಾಂಗಣಡು ರಾಜ್ಯ ಮಟ್ಟದ ಪತ್ರಕರ್ತರ ಗುಬ್ಬುದ ಕೂಟ ನಡಪರೆ ಉಂಡು. ಅಂಗಾರ ಕುಡ್ಲದ ಪತ್ರಿಕಾ ಭವನಡು ಟೀಮ್ ಇಂಡಿಯಾ ಕ್ರಿಕೆಟರ್ KL ರಾಹುಲ್ ರೆನ ಕುಡ್ಲದ ಕೋಚ್ ಸ್ಯಾಮ್ಯುಯಲ್ ಜಯರಾಜ್ ರೆನ ದುಂಬಾಳ್ತೆಡ್ 24 ಕೂಟದಗ್ಲಿಗ್ ಲಾರ್ಡ್ಸ್ ಪಂಡ ಅದೃಷ್ಟ ಚೀಟಿ ಪಾಡಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ ಜನವರಿ 5 ಆಜಿ 7 ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಮೈದಾನಡು ರಾಜ್ಯ ಮಟ್ಟದ ರೋಹನ್ ಕಪ್ ಕ್ರಿಕೆಟ್ ಪಂತ ನಡಪರೈತದೆ ಎಂದೇಟ್ ಪಾಲ್ದೆ ತೊನ್ಯರೆ 24 ಜಿಲ್ಲದ ಕೂಟದಕ್ಲು ಪುದರ್ ಕೊಡ್ತ ಅಂಗಾರೆ ಪತ್ರಿಕಾ ಭವನಡು 24 ಕೂಟದಕ್ಲನ ಲಾರ್ಡ್ಸ್ ಪಂಡ ಅದೃಷ್ಟ ಚೀಟಿ ದೆತ್ತಂಡು ಓ ಮಾತ ಕೂಟ ಓವೋ ಜಿಲ್ಲೆಲನ ಎದುರು ಗೊಬ್ಬುಡೊಂದು ಲಾರ್ಡ್ಸ್ ಪಾಡ್ದು ನಿರ್ಧಾರ ಮಲ್ತಂಡ. ಟೀಮ್ ಇಂಡಿಯಾ ಕ್ರಿಕೆಟರ್ KL ರಾಹುಲ್ ರನ ಕುಡ್ಲದ ಕೋಚ್ ಸ್ಯಾಮ್ಯುಯಲ್ ಜಯರಾಜ್ ದುಂಬಾಳ್ತಡ ಲಾರ್ಡ್ಸ್ ಪಾಡಿಯರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಒತ್ತುಗುರು ಕಾರ್ಯರ ರಾಜೇಶ್ ಕೆ ಪೂಜಾರಿ, ಭಾಸ್ಕರ್ ರೈ ಕಟ್ಟ, ಪ್ರಧಾನ ಕಾರ್ಯಂತ್ರ ಜಿತೇಂದ್ರ ಕುಂದೇಶ್ವರ, ಸಂಘದ ರಾಜ್ಯ ಒತ್ತುಗುರು ಕಾರ್ಯರ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯರು ವಿಲ್ಫ್ರೆಡ್ ಡಿಸೋಜ ಈ ಪುಟ್ಟುಡಿತ್ತರ. ಕೂಟೋಲಿನ ABCDEF ಇಂಚ ಆಜಿ ವಿಭಾಗ ಮಲ್ತಂಡ ಪ್ರತಿಯೊಂದು ವಿಭಾಗಡು 4 ಕೂಟ ಒಪ್ಪುಂಡು. ಈ ವಿಭಾಗಡು ರಾಮನಗರ, ಹಾಸನ, ಬಾಗಲಕೋಟೆ, ಹಾವೇರಿ ಕೂಟ ಉಂಡು. B ಎಗ್ಗೆಡು ಕೊಪ್ಪಳ, ಉಡುಪಿ, ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಲು ಉಲ್ಲ. C ಎಗ್ಗೆಡು ಬೊಂಬಾಯಿ, ಮಂಡ್ಯ, ರಾಯಚೂರು, ಚಾಮರಾಜನಗರ ಕೂಟದಕ್ಲುಲ್ಲೇರ. D ವಿಭಾಗಡು ಬ್ರ್ಯಾಂಡ್ ಮಂಗಳೂರು, ಧಾರವಾಡ, ದಾವಣಗೆರೆ, ಕೊಡಗು ಕೂಟದಕ್ಲುಲ್ಲೇರ. E ಎಗ್ಗೆಡು ತುಮಕೂರು, ಬೆಂಗಳೂರು ನಗರ, ಗದಗ, ವಿಜಯನಗರ ಜಿಲ್ಲೆ ಉಂಡು. F ಎಗ್ಗೆಡು ಪ್ರೆಸಿಡೆಂಟ್ 11 ಕೋಲಾರ, ಶಿವಮೊಗ್ಗ ಬಕ ದಕ್ಷಿಣ ಕನ್ನಡದ ಕೂಟಲುಲ್ಲ. ಗ್ರಾಮಾಂತರ ಊರುಡು ಪುಟ್ಟದು ಬುಲೇನ ತಾನು ಅಪ್ಪೆ ಅಮ್ಮರ್ದು ಜೀವನದ ಪಾಠ ಕಲ್ತೆ. ಹರಿಕೃಷ್ಣ ಪುನರೂರು ಕೋವಾ ಉಡುಪೇರ್ನ ಆದರ್ಶಲೇನ ಸೇಡ್ಸವನಿಯರೆ ಸಾಧ್ಯ ಆನಂದ್ ಪೇಜಾವರ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಕಿನ್ನಿಗೊಳಿದ ಪಕ್ಷಿ ಕೆರೆಟ್ ಪಂತೆರ. ಕಿನ್ನಿಗೋಳಿ ಪಕ್ಷಿಕೆರೆತ ಚಂದ್ರಗಿರಿ ಇಲ್ಲಡು ಊರ್ದಕ್ಲು ಅಭಿಮಾನಿಲು ಭಕ್ತವೃಂದದಕ್ಲು ಸೇರಿದ ಉಡಿಪು ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿರಿಗೆ ಪುಟ್ಟೂರ್ದ ಸಮ್ಮನದ ಮರ್ಯಾದಿಲೇಸ ನಡೆತಂಡು. ಯುಗ ಪುರುಷದ ಭುವನಾಭಿರಾಮ ಉಡುಪೇರು ಎತ್ಕೊಂಡಿರ ಕಟೀಲ್ ಲಕ್ಷ್ಮೀನಾರಾಯಣ ಅಷ್ಟಣ್ಣ ಸ್ವಾಮೀಜಿಯರ್ನ ಬಗೆಟ್ಟು ಮೆಚ್ಚುಗೆದ ಭಾಷಣ ಮಲ್ತೇರ. ಸ್ವಾಮೀಜಿರಿಗೆ ಬುಳ್ಳಿದ ಪೇಟದಿದ್ದು ಮರ್ಯಾದೆ ಮಲ್ತೇರ. ಈ ಪುಟ್ಟುಡು ಸ್ವಾಮೀಜಿರ ಆಶೀರ್ವಚನ ಕೊಡ್ದು ಗ್ರಾಮಾಂತರ ಪ್ರದೇಶದ ಪುಟ್ಟದು ಬುಲೆನ ತಾನು ಅಪ್ಪೆ ಅಮ್ಮಡ್ದ ಜೀವನ ಪಾಠ ಕಲ್ತದ ಈ ಮಟ್ಟಗು ಬುಲೆಯರೆ ಅವಕಾಶ ಅಂಡ್ ಹಿರಿಯರಾಯನ ಹರಿಕೃಷ್ಣ ಪುನರೂರು ಕೋವಾ ಉಡುಪೇರ್ ನಂಚಿನಕ್ಲನ ಆದರ್ಶಲೇನ ಸೇಡ್ಸವನಿಯರೆ ಸಾಧ್ಯ ಆನಂದ ಪಂಡ್ಯರ. ಅಯೋಧ್ಯೆ ರಾಮ ಮಂದಿರದ ಸುರುತ ಹಂತದ ಕಾರ್ಯ ಮುಗಿದಂಡ ಮಂದಿರ ಕಟ್ಟುನಕ್ಲು ರಡ್ಡು ವರ್ಷಡು ಕಟ್ಟುವಾಂದು ಪಂಡಲ ಭೂಮಿದ ಧಾರಣಾ ಸಾಮರ್ಥ್ಯ ಪರೀಕ್ಷೆ ಮಲ್ಪನಗ ಅಡಿಪಾಯ 5 ಅಡಿತಾತ್ ತಾರೊಂದುಂಡೊಂದು ತಿರಿದು ಬತ್ತಂಡ ಸುಮಾರು 1 ಎಕರೆ ಜಾಗಿದ 5 ಅಡಿತಾತ್ ಮಣ್ಣದೆತ್ತದ 5 ಬೊಕ್ಕ ಮಂದಿರನು ಕಟ್ಟದಿರ ಅಂಚಾದು ಒಂತೆ ಕಡೆಸಂಡ ಇತ್ತ ರಾಮ ಮಂದಿರ ಉದಿಪನಗು ಕ್ಷಣ ಲೆಕ್ಕ ಪಾಡೊಂದುಂಡು ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡಿರ. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಸುರಗಿರಿ ದೇವಸ್ಥಾನದ ಆಡಳಿತ ಮುಕ್ತಿ ಸಿರಿರ ಸೀತಾರಾಮ ಶೆಟ್ಟಿ, ಪೂಜೆ ಮಲ್ಪನ ವಿಶ್ವೇಶ ಭಟ್, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ ಕುಮಾರ ಕಲ್ಕುರ, ಪುನರೂರು ವಿಶ್ವನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ವಾಸುದೇವರಾವ್, ಮುಲ್ಕಿ ವೀರಭದ್ರ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಪುರಂದರ ಶೆಟ್ಟಿಗಾರ್, ಕಿಮ್ರಾಲ್ ಗ್ರಾಮ ಪಂಚಾಯತ್ ಗುರುಕಾರ್ಯರು ಮಯ್ಯ ದೀಪಕ್ ಶಿಕೆರೆ, ದುಂಬುದ ಗುರುಕಾರ್ಯರು ಲೀಲಾ ಕೃಷ್ಣಪ್ಪ, ದೇವ
ದೇವಪ್ರಸಾದ್ ಪುನರೂರು, ದಾಮೋದರ ಶೆಟ್ಟಿ, ಡೋಲಿ ಸಂತುಮಾಯರ್, ಅಶ್ವಥರಾಮ್, ಜಯರಾಮ ಆಚಾರ್ಯ ಕೊಯ್ಕುಡೆ, ಸಚಿನ್ ಶೆಟ್ಟಿ ಶುರಗಿರಿ, ಶಂಭು ಶೆಟ್ಟಿ, ಧನಂಜಯ ಶೆಟ್ಟಿಗಾರ್, ಪುರುಷೋತ್ತಮ ಶೆಟ್ಟಿ ಪಾಲ್ಗೊಂಡರು. 2 ಮೈಲ್ ದೂರದಲ್ಲಿ 8 ಮಠದ 2 ಸ್ವಾಮಿಗಳಿದ್ದಾರೆ. ಇದು ನಮ್ಮ 2 ಸ್ವಾಮಿಗಳು ನಮ್ಮ ಬಹುಶಃ ನಮ್ಮ ಕಣ್ಣಿನಂತೆ ಇಲ್ಲಿ ಬಹಳಷ್ಟು ಹೆಸರು ಗಳಿಸಿ ಗೌರವನೆಲ್ಲ ಪಡೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ವಿಶೇಷದ 60ರ ಪ್ರಾಯದ ಸಂದರ್ಭದಲ್ಲಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಇನ್ನಷ್ಟು ಕೆಲಸಗಳನ್ನು ಮಾಡುತ್ತಾ ಶಕ್ತಿ, ಧಾರ್ಮಿಕವಾಗಿ ಕೆಲಸ ಮಾಡುತ್ತಾ ಶಕ್ತಿ ದೇವರು ಕೊಡಲಿಂತ ದೇವರಲ್ಲಿ ಪ್ರಾರ್ಥಿಸಿ ಅವರ ಆಶೀರ್ವಾದವನ್ನು ಬೇಡಲಿಕ್ಕೆ ಮಾತ್ರ ಒಟ್ಟು ಸೇರಿದವರೆಗೂ ಯಾವುದೆಲ್ಲ. ಯಾಕಂತೇಳಿದ್ರೆ ಸನ್ಮಾನ ಅಂತ ಹೇಳಿದರೆ ಸನ್ಮಾನ ನಾವು ಈ ರೀತಿ ಸನ್ಮಾನ ಮಾಡಿದ ಸಾಲು. ಆದರೆ ನಾವು ಊರಿನವರೇ ಅವರನ್ನೆಲ್ಲದಕ್ಕೂ ಕಟ್ಟಿ ಹಾಕಿದರೆ ಸಾರ್ವಜನಿಕವಾಗಿ ಹೋಗುವಂಥ ಕೆಲಸಕ್ಕೆ ನಾವು ತೊಂದರೆ ಆಗಬಾರ್ದು. ಅವರು ಊರಲ್ಲಿ ಬರುವಾಗ, ಊರಿಗೆ ಇಲ್ಲಿ ಸಿಗುವಾಗ ಅವರ ಆಶೀರ್ವಾದ ಬೇಡುವಂಥ ಚಿಂತನೆ ಮಾಡಿದಾಗ ಬಹುಶಃ ಎಡೆಬಿಡದ ಕರ್ತವ್ಯಗಳಿದ್ದರೂ ಇಲ್ಲಿ ಬಹುಶಃ ಬರುವಾಗ ಇದಕ್ಕೋಸ್ಕರ ಬಹಳಷ್ಟು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಸ್ವಾಮಿಗಳ ವಿಷಯದಲ್ಲಿ ನಾವು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಈ ಊರಿನವರಿಗೆ ನಮಗೆಲ್ಲರಿಗೂ ಗೊತ್ತಿದ್ದದ್ದು. ಆದರೂ ಬಹಳಷ್ಟು ಸಂತೋಷದ ವಿಷಯ ಅಂತ ಹೇಳಿದರೆ, ಮೊದಲನೇದಾಗಿ ಗೋಮಾತೆಯ ವಿಷಯದಲ್ಲಿ ನೀಲಾರದಲ್ಲಿ ಮಾಡಿದಂತಹ ಗೋಶಾಲೆ ಬೇರೆ ಎಲ್ಲಿಯೂ ಇಲ್ಲ. ನಾವು ಅದನ್ನು ನೋಡಬೇಕಾದ್ರೆ ನಮಗೆ 3 ದಿವಸ ಬೇಕಾದಿತ್ತು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಡು ಪೆರಪ ಪ್ರತಿಷ್ಠೆ ಬೊಕ ಬ್ರಹ್ಮ ಕಲಶದ ಕಾರ್ಯಲು ನಡತೊಂದಿದ್ದ ಸೋಮವಾರ 4ನೇ ದಿನದ ಧಾರ್ಮಿಕ ಸಭೆ ನಡತಂಡ. ಕಟೀಲು ಲಕ್ಷ್ಮೀನಾರಾಯಣ ಅಸ್ಟಣ್ಯರ ಧಾರ್ಮಿಕ ಸಭೆನ ಉದಿಪನ ಮಲ್ತೇರ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಡು ಪೆರಪ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶದ ಕಾರ್ಯಲು ನಡತೊಂದಿತ್ತದ ಸೋಮವಾರ 4ನೇ ದಿನದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡ. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಕದ್ರಾನ ಮನಿತ ಶೆಟ್ಟಿ ಮಾತ್ರ ಎಲ್ಲ ಎತ್ಕೊಂಡರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಶ್ರೀನಿವಾಸ ಸಫಲ್ಯ ಬೊಂಬಾಯಿ ಗುರುಕಾರ್ಮಿಡ್ ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಅಸ್ಟಣ್ಯರು ಧಾರ್ಮಿಕ ಸಭೆನ ಉದಿಪನ ಮಲ್ತೇರ. ಅಸ್ಟಣ್ಯರ ಆಶೀರ್ವಚನ ಕೊಡ್ದು ಕ್ಷೇತ್ರಗೂ ಎಡ್ಡೆಬ್ಬ ಬೇಕಿಯರ. ಶ್ರೀನಿವಾಸ ಸಫಲ್ಯರು ಗುರುಕಾರ್ಮೆದ ಪಾತೆರ ಪಂಡ್ಯರ. ಮೊಗವೀರ ಸಂಘ ಉಳ್ಳಾಲದ ಗುರುಕಾರ್ಯರ ಮನೋಜ್ ಸಾಲಿಯನ್, ಸೈಂಟ್ ಸೆಬಾಸ್ಟಿಯನ್ ಇಂಗ್ರೇಜ್ ಬೆರ್ಮನೂರದ ಧರ್ಮಗುರು ಸಿಫ್ರಿಯನ್ ಪಿಂಟೋ, ಬಂಟ್ವಾಳದ ಉದ್ಯಮಿ ಉಮಾಶಂಕರ ನಾಯಕ್ ಬೆನ್ನೆರಾದ ಪಾಲ್ದಿತುಂಡ್ಯರ. ಕ್ಷೇತ್ರದ ಧರ್ಮದರ್ಶಿ ದೇವು ಮುಳ್ಯಣ್ಣೆ, ತಂತ್ರಿಲು ಅನಂತ ಪದ್ಮನಾಭ ಉಪಾಧ್ಯಾಯರು, ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಟಿ ರಮೇಶ್ ಮೆಂಡನ್, ಬ್ರಹ್ಮಕಲಶ ಸಮಿತಿ ಕಾರ್ಯ ಗುರುಕಾರ್ಯರು ಹರೀಶ್ ಕುಮಾರ್ ಕುತ್ತರ್, ಪ್ರಧಾನ ಕಾರ್ಯಂತರ ರವಿಶಂಕರ ಸೋಮೇಶ್ವರ, ಪಣವದ ಗುರುಕಾರ್ಯರು ರಾಜೇಶ್ ಉಳಿಯ ಪಾಲ್ದೆತುಂಡ್ಯರ. ಸಾಹಿಲ್ ರೈ ಬೊಕ ಹರೀಶ್ ಉಳಿಯ ಕಾರ್ಯಕ್ರಮ ಸುಧಾರ್ತಿರ. ಗುರುವಾರ ಕಾಂಡೆ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಮೂಡಾಯಿ ಮಾಡೋಡು ಪೀಠ ಬೊಕ ಪಾಪಿ ಪ್ರತಿಷ್ಠೆ ನಡಪಾದ ಬ್ರಹ್ಮಕಲಶಗು ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಡು ಪೆರಪ ಪ್ರತಿಷ್ಠೆ ಬೊಕ ಬ್ರಹ್ಮಕಲಸದ ಕಾರ್ಯಲು ನಡತೊಂದಿತ್ತದ ಸೋಮವಾರ 4ನೇ ದಿನದ ಧಾರ್ಮಿಕ ಸಭೆ ನಡತಂಡ. ಕಟೀಲು ಲಕ್ಷ್ಮೀನಾರಾಯಣ ಅಸ್ಟಣ್ಯರ ಧಾರ್ಮಿಕ ಸಭೆನು ಉದಿಪನ ಮಲ್ತ್ಯರ. ನಂಬುರಾಗ್ಲಿಗೆ ಇಂಬುಗರ್ಪೇರು ಬಂದು ದೈವರು ಕೊಡ್ಬೇಕು ಅಜ್ಜ. ನಂಬುರಾಗ್ಲಿಗೆ ಪೂರ್ಣ ಇಂಬುಗರ್ಪಣ ಕ್ಷೇತ್ರ ಇತ ನಮ್ಮ ಉಳ್ಳಾದಿ ಧರ್ಮರಸ ಕ್ಷೇತ್ರ ಅದು. ನವನಿದೇವರ ಬಂಡೇರು ಎಲ್ಲ ಅಂಬೇರು ದೇವರಿನ ಗಟ್ಟಿ ಬಂಡೆ ಇருந்து ದೇವರಿನ ಗಟ್ಟಿ ಪತ್ತದ್ದು ದೇವಸ್ಥಾನ ಹೋಗಿ ಸಂದರ್ಭ ಆ ದೇವರಿನ ಗಟ್ಟಿ ಪದ್ದು ಕೊಲ್ಲುವುದು ದೇವಸ್ಥಾನ ಆಯ್ತು ವಿಶೇಷವಾದದ್ದು. 6 ಮಂತಿನ ಇಚ್ಚಿನ ಬಂಡ ನಮ್ಮ ದೇವರನ್ನು ಗಟ್ಟಿ ಬತ್ತದ ನಮ್ಮನ ದೇವರ ಗಟ್ಟಿ ಬತ್ತು ಇರುಕೊಂಡು ಒಂದು ಎಡ್ಡೆ ಸಂದೇಶನು ಸಮಾಜಕ್ಕೆ. ಆ ಸ್ವಾಗತ ನೋಡಿದಾಗ ಈ ಪುಣ್ಯ ಕ್ಷೇತ್ರದಲ್ಲಿ ಇಟ್ಟಂತ ತಾನು 1000 ಮೈಲು ದೂರ ಇದ್ರು ಆ ಪುಣ್ಯ ಕ್ಷೇತ್ರದಲ್ಲಿ ಇಟ್ಟಂತ ಪ್ರೀತಿ ಪ್ರೇಮ ವಾತ್ಸಲ್ಯ ದೃಢವಾದಂತ ಭಕ್ತಿಯ ಧರ್ಮ ಶ್ರದ್ಧೆ ನಿಷ್ಠಾವಂತವನ್ನು ನೋಡುವಾಗ ನಾನು ಒಂದು ಸಲ ಭಾವುಕನಾಗಿ ಹೋದೆ. ನಾನು ಎಣಿಸಿ ದುಬೈಯಲ್ಲಿ ಎಷ್ಟು ಜನ ಬರಬಹುದು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ, ಇದೇನು ದೂರ ಬಹಳ ಸಮಯ ತುಂಬ ಹೋಗಿದ್ದಾರೆ. ಆದರೆ ಅಲ್ಲಿ ನಡೆದಂತಹ ಒಂದು ಪೂಜೆಯನ್ನು ನೋಡುವಾಗ 380 ಮಂದಿ ಆ ಕ್ಷೇತ್ರದ ಹೆಸರಿನಲ್ಲಿ ಬಂದು ಆ ಒಂದು ಭಾಗವಹಿಸಿ ಈ ಕ್ಷೇತ್ರದ ಉದ್ಧಾರಕ್ಕೆ ನಮ್ಮ ಪಾಲು ಇದೆ ಅಂತ ಹೇಳುವಾಗ ನಾನು ಆನಂದ ಭಾವ ಪರವಶನಾಗಿ ಹೋದೆ. ಡ್ರಗ್ಸ್ ದಂಧೆದ ಮಿತ್ತ ಕುಡ್ಲದ ಪೊಲೀಸರ್ನ ಕಾರ್ಯಾಚರಣೆ ದುಂಬರಿದಿದ್ದದ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಸುತ್ತದ ಪಡೀಲ್ ಕೈತಲು ಸ್ಕೂಟರ್ಡ್ ಅಮಲ್ ವಸ್ತು MDMA ಮಾರುನ ದೂರದ ಮಿತ್ತ ಪೊಲೀಸರು ಇರುವೆರನ್ನು ಪತ್ತದೇರ.
ಎಂಡಿಎಂಎ ಅಮಲುವಸ್ತು ಮಾರೊಂದಿತ್ತಿನ ದೂರದ ಮಿತ್ತು ಪೊಲೀಸರು ಪಡಿಲ್ಡ್ ಆರೋಪಿಲಾಯಿನ ಬಜಲ್ದ ಅಶ್ಫಾಕ್ ಬಯನೆ ಜುಟ್ಟು ಅಶ್ಫಾಕ್ ಬೊಕ ಕಾಟಿಪಳ್ಳದ ಉಮರ್ ಫಾರೂಕ್ ಇರ್ಫಾನ್ ಪನ್ಬನ ಇರುವೆರೆನ್ ಪತ್ತದೇರ ಓರಿ 27 ವರ್ಷ ಪ್ರಾಯದ ಬೊಕೊರಿ 25 ವರ್ಷ ಪ್ರಾಯದ ಅದುಲ್ಲೆ ಅಕ್ಲಿಡ್ದು ಒಟ್ಟು 1,92,800 ರೂಪಾಯಿ ಬೆಲೆತ ಸೊತ್ತುಲೆನ ಸ್ವಾಧೀನುಗುದೆ ತೊಂದೆರ ಎಂಡಿಎಂಎ ಅಮಲುವಸ್ತು ಸ್ಕೂಟರ್ ಬೊಕ ಮೊಬೈಲ್ ಫೋನ್ಲೆನ್ ಸ್ವಾಧೀನುಗುದೆ ತೊಂದೆರ ಆರೋಪಿ ಜುಟ್ಟು ಅಶ್ಫಾಕ್ ಮಿತ್ ಕುಡ್ಲಾ ಗ್ರಾಮಾಂತರ ಪೊಲೀಸ್ ಸ್ಟೇಷನ್, ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್, ಉಳ್ಳಾಲ ಪೊಲೀಸ್ ಸ್ಟೇಷನ್, ಸುರತ್ಕಲ್ ಬಕ ಕುಡ್ಲಾ ತೆನಕಾಯಿ ಪೊಲೀಸ್ ಸ್ಟೇಷನ್ ಲೆಡ್ ಕಿರಿಯರ ಪ್ರಯತ್ನ ದರೋಡೆ ಸುಲಿಗೆ ಗಲಾಟೆ ಲಕ್ಕವನ ಇಂಚ ಪದ್ರಾಡ್ ಕೇಸ್ ಉಂಡು. ಆರೋಪಿ ಇರ್ಫಾನ್ ಮಿತ್ ಕುಡ್ಲಾ ತೆನಕಾಯಿ ಕುಡ್ಲ ಗ್ರಾಮಾಂತರ ಉಳ್ಳಾಲ ಬೆದ್ರ ಬರ್ಕೆ ಕೊಣಾಜೆ ಸುರತ್ಕಲ್ ಕಾರ್ಲಾ ನಗರ ಸ್ಟೇಷನ್ ಶಿರ್ವ ಕಾರ್ಲಾ ಗ್ರಾಮಾಂತರ ಕುಡ್ಲ ಬಡಕೈ ಬಕ ಮೂಡಾಯಿ ಪೊಲೀಸ್ ಸ್ಟೇಷನ್ ಲೆಡ್ ಕಿರಿಯರ ಪ್ರಯತ್ನ ದರೋಡೆ ಲೂಟುನ ಸರಕಂಡುನ ಗಾಡಿಲೇನ ಕಂಡುನ ಗಲಾಟೆ ಲಕ್ಕವನ ಇಂಚ 25 ಕೇಸ್ ಪಾಡ್ದಣಂದು ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಆಫೀಸ್ ದ ಪ್ರಕಟಣೆಡ್ ತೆರಿಪಾದೆರ. ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿಡ್ ಅಕ್ರಮ ವ್ಯವಹಾರ ನಡೆತಿನ ದೂರುಡ್ದ ಅವರ ಅಂಗಾರೆ ಇಡಿ ಕಾರ್ಯಾಚರಣೆ ನಡೆತದಂಡ ಕಂಪನಿಗೆ ಸಾಧನಲೆನ್ ಒದಗ ಅವನ ಮಹಾಗಣಪತಿ ಕನ್ಸ್ಟ್ರಕ್ಷನ್ ಯಜಮಾನಿ ದಿನೇಶ್ ಶೆಟ್ಟಿಯರ್ನ ನಿಟ್ಟೆ ಗ್ರಾಮದ ಇಲ್ಲುಬಕ ಆಫೀಸ್ಗೆ ಇಡಿ ಪೊಗ್ಗುದುಂಡು. ತೀರ್ಥಹಳ್ಳಿದ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿದ ಯಜಮಾನನ ಇಲ್ಲುಬಕ ಕಂಪನಿಗೆ ಮೆಟೀರಿಯಲ್ ಸಪ್ಲೈ ಮಲ್ತೊಂದುಪ್ಪನ ಮಹಾಗಣಪತಿ ಕನ್ಸ್ಟ್ರಕ್ಷನ್ ಯಜಮಾನಿ ದಿನೇಶ್ ಶೆಟ್ಟಿಯರ್ನ ಕಾರ್ಲ ತಾಲೂಕು ನಿಟ್ಟೆ ಗ್ರಾಮದ ಗುಂಡ್ಯಾಡ್ ಕೊಡುಪ್ಪನ ಇಲ್ಲುಬಕ ಆಫೀಸ್ ತಮಿತ್ ಇಡಿ ಅಧಿಕಾರುలు ಕಾರ್ಯಾಚರಣೆ ನಡಪಾದಿರ. ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿ ಪರ್ಕಳ ಬೊಕ ಹೆಬ್ರಿ 149 ರಾಷ್ಟ್ರೀಯ ರಾಜಮಾರ್ಗ ಕಾಮಗಾರಿಯನ್ನು ತೂವೊಂದುಂಡು. ಮಹಾಗಣಪತಿ ಕನ್ಸ್ಟ್ರಕ್ಷನ್ ಸಂಸ್ಥೆ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಕಾಮಗಾರಿದ ಸಾಧನೆಯನ್ನು ಒದಗಾವೊಂದುಂಡು. ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿಡ್ ಅಕ್ರಮ ವ್ಯವಹಾರ ನಡೆತಿನ ದೂರುಡ್ದ ಅವರ ಇಡಿ ಪೊಗ್ಗುದುಂಡು. ರಡ್ಡಿ ನೋವಾ ಕಾರ್ಲೆಡ್ ಬೈದಿನ 16 ಜನ ಅಧಿಕಾರಿಲಿತ್ತಿನ ಕೂಟ ಮಹಾಗಣಪತಿ ಕನ್ಸ್ಟ್ರಕ್ಷನ್ ಯಜಮಾನಿ ದಿನೇಶ್ ಶೆಟ್ಟಿಯರನ್ನ ಗುಂಡ್ಯಾಡ್ಕದ ಇಲ್ಲುಬಕ ಆಫೀಸ್ಗೆ ಪೊಗ್ಗುದು ದಾಖಲೆ ಪತ್ರಲೆನ ಬಗೆಟ್ ತನಿಖೆ ನಡಪಾದುಂಡು. ಬೆದ್ರ ಜೈನ ಪೇಂಟದ ಹಿರೇಬಸದಿ 24 ತೀರ್ಥಂಕರನ ಲೆಪ್ಪದ ಮೂರ್ತಿ ಉಪ್ಪುನ ಅಪರೂಪದ ಬಸದಿ ಆದುಂಡೊಂದು ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಪಂತೆರ್ ಹಿರೇ ಅಮ್ಮನವರ ಬಸದಿದ ಪ್ರತಿಷ್ಠಾ ಮಹೋತ್ಸವ ಬೊಕ ರಥೋತ್ಸವದ ಲೆಪ್ಪೋಲೆ ಬಿಡುಗಡೆ ಮಲ್ತದ 6 ಪಾತಿರಿಯರು. ಬೆದ್ರ ಜೈನ ಪೆಂಟದ ಹಿರೇ ಅಮ್ಮನವರ ಬಸದಿನ ಜೀರ್ಣೋದ್ಧಾರ ಮಲ್ತದಿತ್ತದ ಧಾಮ ಸಂಪ್ರೋಕ್ಷಣಾ ಪೂರ್ವಕ ಜನ ಬಿಂಬ ಪ್ರತಿಷ್ಠಾ ಮಹೋತ್ಸವಕ ವರ್ಷದ ತೇರಾಟಣೆ ಮಲ್ತದಿತ್ತೆರ. ಆಪಗಿಟ್ಟು ಲೆಪ್ಪೋಲೆನ ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಅಂಗಾರ ಬಿಡುಗಡೆ ಮಲ್ತೆರ. ಈ ಪೊರ್ತಡು ಸ್ವಾಮೀಜಿ ಪಾತ್ರದ ಹಿರೇ ಬಸದಿ ಬಾರಿ ಪಿರಾಕದ ಬಸದಿ ಆದುಂಡು 24 ತೀರ್ಥಂಕರರ್ನ ಲೆಪ್ಪದ ಮೂರ್ತಿಲೆಯನ್ನು ಹೊಂದುದುಪ್ಪುನ ಅಪರೂಪದ ಬಸದಿ ಆದುಂಡು ಎಂದಿನ ಇಡೀ ಜೀರ್ಣೋದ್ಧಾರ ಮಲ್ತಿನ ಮೆಚ್ಚಿನ ಸಂಗತಿಯಿಂದ ಪಂಡಿರ. ಜೀರ್ಣೋದ್ಧಾರ ಸಮಿತಿದ ಕಾರ್ಯಗುರ್ಕಾರ್ಯರು ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್, ಒತ್ತು ಗುರ್ಕಾರ್ಯರು ಚೌಟರ್ ನಾರಮನತ ಕುಲದೀಪ್ ಎಂ ರಾಜೇಂದ್ರ ಕುಮಾರ್, ಪ್ರಧಾನ ಕಾರ್ಯಂತ್ಯರು ರಾಜವರ್ಮ ಬೈಲಂಗಡಿ, ಆಡಳಿತದಾರರ ಅನಂತ ಕೇಸರಿ, ವಾಸ್ತು ತಜ್ಞರು ಡಾಕ್ಟರ್ ಸುದರ್ಶನ್, ಪುರೋಹಿತರು ಗುಣವರ್ಮ ಇಂದ್ರ ಈ ಪೊಟ್ಟುಡಿತ್ತೆರು. ಎಲ್ಲ ಬಸದಿಗೆ ಮೇಲೆ ಹೋಗುವಂಥದ್ದು ಮೆಟ್ಟಿಲಿದ್ರೆ ಇಲ್ಲಿ ಕೆಳಗೆ ಇಳಿದು ಹೋಗುವಂಥದ್ದು ಒಂದು ವಿಶೇಷ. ಅಂತ ಒಂದು ಸುಂದರ ಬಸದಿ 2-3 ಬಾರಿ 20ನೇ ಶತಮಾನ 21ನೇ ಶತಮಾನದಲ್ಲಿ ಜೀರ್ಣೋದ್ಧಾರಗೊಂಡಿದ್ರೂ ಕೂಡ ಈಗ ಪೂರ್ಣ ರೂಪದ ಜೀರ್ಣೋದ್ಧಾರವನ್ನು ಈ ಬಸದಿ ಕಾಣ್ತಾ ಇರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀಯುತ ಕಟ್ಟೆಮಾರು ಮನೆತನದ ಭಾಸ್ಕರರು, ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆನರ್ಕ ಮನೆತನದವರು ಇರ್ಬೋದು, ಮತ್ತು ಮುಕ್ತೇಶ್ವರ್ ಇರ್ಬೋದು, ಅದೇ ರೀತಿಯಾಗಿ ಅರಮನೆಯ ಬಂಧುಗಳಿರ್ಬೋದು, ಮತ್ತು ಕಾರ್ಯಾಧ್ಯಕ್ಷರಾದ ಅಭಯಚಂದ್ರ ಜೈನರ ಮೂಲಕ ರಾಜವರ್ಮ ಬೈಲಂಗಡಿ ಮೊದಲಾದ ಎಲ್ಲ ಸಮಾಜದ ಪ್ರಮುಖರನ್ನು ಸೇರಿಸಿ ಸಮಾಜ ಬಾಂಧವರೇ ಸೇರಿ ಇದು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಶ್ರೀ ಜೈನ ಮಠದ ಸಂಪೂರ್ಣವಾದಂಥ ಮಾರ್ಗದರ್ಶನ ಆಶೀರ್ವಾದ ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಇರ್ತದೆ, ಹಿಂದಿನಿಂದಲೂ ಇದೆ. ಮತ್ತು ಅನೇಕ ಭಟ್ಟಾರಕರನ್ನು ಈ ಒಂದು ಕಾರ್ಯಕ್ರಮದಲ್ಲಿ
ನಾಡಿನ ಪ್ರಮುಖ ಪೀಠಗಳ ಸ್ವಾಮೀಜಿಯವರನ್ನು ಕೂಡ ಕರೀತಾ ಇದ್ದಾರೆ. ಒಡಿಪುದ ನೇಜಾರ್ ಜ್ಯೋತಿನಗರುಡು ಆಂಧ್ರ ಮೂಲದ ಬಂಜಿನ ಪುಂಜುವರ್ತಿ ಪೆದ್ದುನ ಬೇನೆಡ ನರಳುಂದುಪ್ಪನಗ ಆಶಾ ಕಾರ್ಯಕರ್ತೆರು ನೂತ ಎನ್ಮ ಆಂಬ್ಯುಲೆನ್ಸ್ಗೆ ಫೋನ್ ಮಲ್ದೆರ ಅಂಡವು ಬರಂದೆ ಕಾತದ ಅಕ್ಕಿರಿಗೆ ಆಪತ್ ಬಾಂಧವೆ ಈಶ್ವರ ಮಲ್ಪೆ ಅಕ್ಲಿನ ಸಾಯಗು ಬತ್ತಿನ ಸಂಗತಿ ನಡೆತದಂಡ. ಒಡಿಪು ನೇಜಾರ್ದ ಜ್ಯೋತಿನಗರದ ಇಲ್ಲು ಒಂಜೇಟ್ ಬಂಜನ ಪುಂಜು ನಾಗಮ್ಮ ಪನ್ಪನಾರ್ ಪೆದ್ದುನ ಬೇನೆ ಬತ್ತದ ನರಳೊಂದಿತ್ತೆರ ಒಂದು ಆಶಾ ಕಾರ್ಯಕರ್ತರೆ ಗೊತ್ತಾದಕ್ಲು ನೂತ ಎನ್ಮ ಆಂಬ್ಯುಲೆನ್ಸ್ಗೆ ಫೋನ್ ಮಲ್ದೆರ. ಫೋನ್ ಮಲ್ತದ 1 ಗಂಟೆ ಕರೆಂಡಲ ಆಂಬ್ಯುಲೆನ್ಸ್ ಬರಂದೊಪ್ಪನಗ ಆಪತ್ ಬಾಂಧವೆ ಈಶ್ವರ ಮಲ್ಪೆರೆಗೆ ಫೋನ್ ಮಲ್ತದ ಆರು ತುರ್ತು ಸಾಯಗು ಒದಗದು ಬೇಯ್ದೆರ. ಬೇನೆ ಜೋರಾದ ಪುಂಜು ನರಳ್ನ ಗೊತ್ತಾಯಿ ಬೆರಿಕೆ ಮಲ್ಪೆಡ್ದು ಬಿದ್ದಾಡ್ದು ತುರ್ತುಡು ಬತ್ತದ ಪುಂಜುನು ಡಾಕ್ಟರ್ BR ಶೆಟ್ಟಿ ಆಸ್ಪತ್ರೆಗೆ ಸಾಗದ ಪುಂಜುನ ಜೀವ ಒರಿಪಾಯಿರ. ಈ ಬಗೆಟ್ ಊರ್ದಕ್ಲು ಈಶ್ವರ ಮಲ್ಪೆ ಕೂಟವು ಮೆಚ್ಚುಗೆ ತೆರಿಪಾದಿರ. ಬಂಧುಗಳೇ, ಇವತ್ತು ನಮ್ಮ ಊರಲ್ಲಿ ನೇಜರ್ ಅಂತ ಅಲ್ಲಿ ಒಂದು ಬಡ ಕುಟುಂಬದ 7-8 ಶೆಡ್ ಹಾಕಿ ಕೆಲಸ ಮಾಡುವ ಆಂಧ್ರದ ಒಂದು ಬಡ ಕುಟುಂಬದ ಜನರು ವಾಸಿಸುತ್ತಿದ್ದರು. ಅದರಲ್ಲಿ ಒಂದು ಮಹಿಳೆಗೆ ಹೊಟ್ಟೆ ನೋವು ಅಂದರೆ ಗರ್ಭಿಣಿ 9 ತಿಂಗಳಾಗಿರ್ಬೋದು, ಟೈಮ್ ಆಗ್ತಾ ಬಂದಿದೆ. ತುಂಬ ಹೊಟ್ಟೆ ನೋವಿಂದ 1 ಗಂಟೆ ಕಾಲ ಒದ್ದಾಡಿದರೂ ಸಹ ಸ್ಥಳಕ್ಕೆ 198 ಅಲ್ಲಿಗೆ ಬರದೆ ತುಂಬ ಕಷ್ಟಕರವಾದ ಸನ್ನಿವೇಶ ಆಯಿತು. ಯಾಕೆಂದರೆ ಆಶಾ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ, ಆದರೂ ಸಹ 198 ಸ್ಥಳಕ್ಕೆ ಆಗಮಿಸಿಲ್ಲ. ಆದ್ದರಿಂದ ಸರ್ಕಾರ ಎಲ್ಲದಕ್ಕೂ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಯಾರೇ ಬಡವರಾಗಲಿ ಯಾರೇ ಫೋನ್ ಮಾಡಲಿ ತಕ್ಷಣ ಆ ಜಾಗಕ್ಕೆ 108 ಆಂಬ್ಯುಲೆನ್ಸ್ ಹೋಗ್ಬೇಕಂತ ನನ್ನ ಮೇಲೆ ವಿನಂತಿಸ್ತಾ ಇದ್ದೇನೆ. ಪುತ್ತಿಗೆ ಮಠದ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬೊಕ್ಕ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿರೆಗೆ ಪುತ್ತೂರುಡು ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ದೀವೊಂದುನೊಂದು ಸನ್ಮಾನ ಸಮಿತಿ ಗುರ್ಕಾರ್ಯರು ಬಲರಾಮ ಆಚಾರ್ಯ ತೆರಿಪಾದೆರ. ಪುತ್ತಿಗೆ ಮಠದ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ ಪೌರ ಸಮ್ಮಾನ ಸಮಿತಿದ ಗುರುಕಾರ್ಯರು ಬಲರಾಮ ಆಚಾರ್ಯ ಸುದ್ದಿಕೊಟ್ಟೋಡ್ ಪಾತಿರ್ದ ಪೌರ ಸಮ್ಮಾನದ ಬಗೆಟ್ ಮಾಹಿತಿ ಗುರಿಯರ. ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬೊಕ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮೀಜಿಯರಿಗೆ ಪುತ್ತೂರುಡು ಪೌರ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ದೀವೊಂದುಂಡು. ಜನವರಿ 4 ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಡ್ ಸ್ವಾಮೀಜಿಯರ್ನ ಸಂಕಲ್ಪದಂಚ ಆತ್ಮೋದ್ಧಾರ ಬೊಕ ಲೋಕ ಕಲ್ಯಾಣಗಾದ ಕೋಟಿ ಗೀತ ಲೇಖನ ಯಜ್ಞ ದೀಕ್ಷೆ ಕಾರ್ಯಕ್ರಮ ನಡಪರೆ ಉಂಡುಂದು ಪಂಡರ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಸವಣೂರು ಸೀತಾರಾಮರೈ, ಸಂಚಾಲಕರು ಹೇಮನಾಥ ಶೆಟ್ಟಿ, ಭಾಸ್ಕರ ಬಾರಿಯ, ಪ್ರಧಾನ ಕಾರ್ಯಂತರ ದಿವಾಕರ ನಿಡ್ವಣ್ಣಯ್ಯ ಸುದ್ದಿ ಕೊಟ್ಟಿದ್ದಾರೆ. ಒಂದು ಅಪರೂಪದ ಯತಿಗಳು ನಮಗೆ ಪುತ್ತೂರಿಗೆ ಬರುವಂಥದ್ದು ನಮಗೆಲ್ಲೊಂದು ಹೆಮ್ಮೆಯ ವಿಚಾರ. ಅವರಿಗೆ ಒಂದು ಪೌರ ಸನ್ಮಾನ ಮಾಡುವಂಥದ್ದು ಕೂಡ ನಮಗೊಂದು ಅವಕಾಶ ಅಂತೇಳಿ ನಾವು ಭಾವಿಸಿ ಇದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಈಗಾಗಲೇ ತಯಾರಿಗಳೆಲ್ಲ ಆಗಿದೆ. 4ನೇ ತಾರೀಕಿಗೆ 4 ಗಂಟೆಗೆ ಕಾರ್ಯಕ್ರಮ. ಅವರು ಬೆಳ್ತಂಗಡಿಯಿಂದ ಇಲ್ಲಿ ಬರುವವರಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಪೌರ ಸನ್ಮಾನ ಮಾಡುವಂಥದ್ದು, ಹಾಗೆ ಶ್ರೀಗಳಿಂದ ಕೋಟಿ ಗೀತ ಲೇಖನ ಯಜ್ಞ ಅಂದರೆ ಈ ಸತಿಯ ಪರ್ಯಾಯವನ್ನೇ ಅವರು ವಿಶ್ವಗೀತಾ ಪರ್ಯಾಯ ಅಂತೇಳಿ ಹೆಸರಿಸಿದ್ದಾರೆ. ಅವರು ಗೀತೆಯನ್ನು ಜನರಲ್ಲಿ ಜನಪ್ರಿಯ ಮಾಡಬೇಕು, ಕೇವಲ ಕಂಠಪಾಠ ಅಲ್ಲದೆ ಅದರ ಅರ್ಥವನ್ನು ಕೂಡ ಜನರು ಗ್ರಹಿಸುವಂತೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಅಭಿಯಾನವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಟ್ಟು 1 ಕೋಟಿ ಗೀತೆಯನ್ನು ಬರೆಯುವಂಥದ್ದು ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾಹಿತಿ ಲೇಖಕರು ರಘುನಾಥ ಎಂ ವರ್ಕಾಡಿ ಬರೆಯನ ಸೂರ್ಯ ಚಂದ್ರಸಿರಿ ದೇವಿಕೆ ಬೈದ್ಯದಿ ಪಂಡಿನ ಜನಪದ ಕಥೆಕ್ಲಿನ ಬೂಕದ ಬಿಡುಗಡೆ ಕಾರ್ಯಕ್ರಮ ಗುರುವಾರ ಕುಡ್ಲದ ಪತ್ರಿಕಾ ಭವನ ನಡಪುಂಡು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಮುಖದ ಪ್ರೊಫೆಸರ್ MS ಕೋಟ್ಯಾನ್ ಗುರ್ಕಾರ್ಮೆಡ್ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ತಾಪಕ ಗುರ್ಕಾರ್ಯರು ಡಾಕ್ಟರ್ ತುಕಾರಾಮ ಪೂಜಾರಿ ಬೂಕುನು ಲೋಕಾರ್ಪಣೆ ಮಲ್ಪೆರಂದು ಪ್ರಕಟಣೆ ತೆರಿಪಾದಿರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.